ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ, ನಗುವ ನಯನ ಮಧುರ ಮೌನ. ಖ್ಯಾತ ಗಾಯಕ ಅಜಯ್ ವಾರಿಯರ್ ಧ್ವನಿಯಲ್ಲಿ ಮೂಡಿಬಂದ ಈ ಹಾಡುಗಳು ಸುಮಾರು 8,000 ಪ್ರೇಕ್ಷಕರನ್ನ ಭಾವಲೋಕದಲ್ಲಿ ತಿಳಿಸಿತು. ಹೌದು, ಇದು ಭಾನುವಾರ ಸಂಜೆ ಕುಂದಾಪುರದಲ್ಲಿ ನಡೆದ ಇನಿತನಿ ಕಾರ್ಯಕ್ರಮದಲ್ಲಿ ಕಂಡುಬಂದ ಕ್ಷಣ. ಕಿಶೋರ್ ಕುಮಾರ್ ಸಾರಥ್ಯದ ಕಲಾಕ್ಷೇತ್ರ ಕುಂದಾಪುರ ಪ್ರಸ್ತುತಪಡಿಸಿದ 9ನೇ ವರ್ಷದ ಕಾರ್ಯಕ್ರಮವಾದ ಇನಿತನಿ ಭಾನುವಾರ ಸಂಜೆ ಕುಂದಾಪುರದ ಬೋರ್ಡ್ ಹೈಸ್ಕೂಲ್ ಮೈದಾನದಲ್ಲಿ ನಡೆಯಿತು. ಇನಿತನಿ ಪ್ರತಿ ವರ್ಷವೂ ಕುಂದಾಪುರ ತಾಲೂಕಿನ ಸುತ್ತಮುತ್ತಲಿನ ಜನ ಕಾದು ನೋಡುವ ಕಾರ್ಯಕ್ರಮವಾಗಿದ್ದು, ಆಯ್ದ ಹಳೆಯ ಕೆಲವು ಕನ್ನಡ ಚಿತ್ರಗೀತೆಗಳನ್ನ ಸುಮಧುರ ಕಂಠಸಿರಿಯ ಕಲಾವಿದರ ಮೂಲಕ ಹಾಡಿಸುವ ಅಪೂರ್ವ ಕಾರ್ಯಕ್ರಮವಾಗಿದೆ. ಕೇವಲ 150 ಮಂದಿ ಕುಳಿತು ನೋಡುತ್ತಿದ್ದ ಇನಿತನಿ ಕಾರ್ಯಕ್ರಮ ಇದೀಗ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಮಧುರ ಸಂಗೀತ ರಸಸಂಚಯನ್ನ ಸವಿಯುತ್ತಿದ್ದಾರೆ. ಇನಿತನಿ ಕಾರ್ಯಕ್ರಮದಲ್ಲಿ ಸುಮಾರು 8,000ಕ್ಕೂ ಮಿಕ್ಕಿ ಜನರಿಂದ ಕುಕ್ಕಿರಿದು ತುಂಬಿದ ಬೋರ್ಡ್ ಹೈಸ್ಕೂಲ್ ಮೈದಾನದಲ್ಲಿ ಖ್ಯಾತ ಗಾಯಕ ಅಜಯ್ ವಾರಿಯರ್ ಶ್ರುತಿ ಬಿಡೆ ಧ್ವನಿಯಲ್ಲಿ ಹೊರಹೊಮ್ಮಿದ ಹಳೆಯ ಗೀತೆಗಳನ್ನ ಕೇಳಿ ಮೈಮರೆತರು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಸಂತತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಸಂತತರು ನೀನೇ. ಎಂಥ ಸೌಂದರ್ಯ ಕಂಡೆ, ಸೇರಲು ಬಂದಾಗ ಹಾಡು ಕೇಳಿ ಶ್ರೋತೃವರ್ಗ ತಲೆದೂಗಿದ್ರೆ, ವಿನಯ್ ನಾಡಿಗರ ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಹಾಡು ಪ್ರೇಕ್ಷಕರ ಚಪ್ಪಾಳೆಗೆ ಸಾಕ್ಷಿಯಾಯಿತು. ಗಾಯಕರಾದ ನಯನಾ ರಾಜಗೋಪಾಲ್, ವೈಎನ್ ರವೀಂದ್ರ, ಅಶೋಕ್ ಸಾರಂಗ್, ಸ್ಥಳೀಯ ಪ್ರತಿಭೆ ಅನನ್ಯ ಕಾಂಚನ್ ಕಂಠಸಿರಿಯಲ್ಲಿ ಮೂಡಿಬಂದಿರುವ ಹಾಡುಗಳಿಗೆ ಕಾರ್ಯಕ್ರಮದ ಕೊನೆ ತನಕವೂ ಪ್ರೇಕ್ಷಕರು ಕೇಳಿ ಆನಂದಿಸಿದ್ರು. 4 ಗಂಟೆಗಳ ಕಾಲ ಪ್ರೇಕ್ಷಕರು ಕುರ್ಚಿ ಬಿಟ್ಟು ಕದಲಾಡದಿರುವುದು ಇನಿತನಿಯ ಯಶಸ್ಸಿಗೆ ಸಾಕ್ಷಿಯಾಗಿದೆ. ಹಿನ್ನೆಲೆಯಲ್ಲಿ ಡ್ರಮ್ಸ್ ವಾದಕ ಕಾರ್ಕಳದ ವಾಮನ್ ಹಾಗೂ ತಬಲಾ ವಾದಕ ರಾಜೇಶ್ ಭಾಗವತ್ ಅವರ ಕೈಚಳಕ ಅದ್ಭುತವಾಗಿತ್ತು. ಗಿಟಾರ್ನಲ್ಲಿ ರಾಜಗೋಪಾಲ್, ಬೇಸ್ ಗಿಟಾರ್ನಲ್ಲಿ ಟೋನಿ ಡಿಸಿಲ್ವಾ ಉಡುಪಿ, ಕೊಳಲು ಜಯಪ್ರಕಾಶ್, ಸಿತಾರ್ನಲ್ಲಿ ಸುಮುಖ್, ಕೀಬೋರ್ಡ್ನಲ್ಲಿ ದೀಪಕ್ ಶಿವಮೊಗ್ಗ, ಶಿಜಿಮೋನ್ ಕಾಂಗೋದಲ್ಲಿ ಗಣೇಶ್ ಹೊಸಬೆಟ್ಟು ಸುರತ್ಕಲ್, ಡೋಲಕ್ನಲ್ಲಿ ಭಾಸ್ಕರ್ ಕುಂಬ್ಳೆ ಸಹಕರಿಸಿದ್ರು. 70-80ರ ದಶಕದ ಹಾಡುಗಳಿಗೆ ಅದೇ ದಾಟಿಯಲ್ಲಿ ಹಿನ್ನೆಲೆ ಸಂಗೀತ ನೀಡಿದ ಕಲಾವಿದರ ಶ್ರಮ ಸರ್ವರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಿರೂಪಕ ಕೆವಿ ರಮಣ್ ಮೂಡುಬಿದ್ರೆ ಇನಿತನಿ ಕಾರ್ಯಕ್ರಮವನ್ನ ಹೊಸ ಶಬ್ದಗಳಿಂದ ವರ್ಣಿಸಿದ ರೀತಿ ನೋಡುಗರನ್ನ ಆಕರ್ಷಿಸಿದೆ. ಇನಿತನಿ ಕಾರ್ಯಕ್ರಮದ ಮಧ್ಯೆ 5 ನಿಮಿಷಗಳ ಕಾಲ ಚುಟುಕು ಸಭಾ ಕಾರ್ಯಕ್ರಮ ನಡೆಯಿತು. ವೇದಿಕೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮತ್ಸ್ಯೋದ್ಯಮಿ ಆನಂದ್ ಸಿ ಕುಂದರ್ ಅವರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಚೆನ್ನೈನಲ್ಲಿ ನಡೆದ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾಟದಲ್ಲಿ ಕರ್ನಾಟಕ ತಂಡವನ್ನ ಪ್ರತಿನಿಧಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಹೆಮ್ಮಾಡಿಯ 30 ಮುಡಿ ನಿವಾಸಿ ವಾಲಿಬಾಲ್ ಬೊಟ್ಟು ರೈಸನ್ ಅವರನ್ನ ಸನ್ಮಾನಿಸಲಾಯಿತು.
ಗಣೇಶ್ ಕ್ಯಾಶು ಮಾಲೀಕರಾದ ಗಣೇಶ್ ಕಿನಿ, ನಂದಿನಿ ಹೋಟೆಲ್ ಪಾಲುದಾರರಾದ ರಘುರಾಮ್ ರಾವ್, ಎಂಟಿ ಡೆವಲಪರ್ಸ್ನ ಮಹಬಲ್ ಪೂಜಾರಿ, ಗೋಪಾಲಕೃಷ್ಣ ಸಾಮಗ, ನಿತ್ಯಾನಂದ ಹವಲ್ದಾರ್, ಉದಯ್ ಶೇಟ್, ಪುರಸಭಾ ಮಾಜಿ ಉಪಾಧ್ಯಕ್ಷ ರಾಜೇಶ್ ಕಾವೇರಿ, ಪುರಸಭಾ ಸದಸ್ಯ ಗಿರೀಶ್ ಜಿಕೆ, ಕಿಶೋರ್ ಕುಮಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.